ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಡೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಉಡುಪಿ ಮತ್ತು ಮಣಿಪಾಲಕ್ಕೆ ವಿಧಿಸಿರುವ ರಾತ್ರಿ ಕರ್ಫ್ಯೂ ಹಿಂಪಡೆಯುವಂತೆ ಶಾಸಕ ರಘುಪತಿ ಭಟ್ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಲ್ಲಿ ಮನವಿ ಮಾಡಿದ್ದಾರೆ। ಈ ಕುರಿತು ಮಾತನಾಡಿದ ಅವರು ಮಣಿಪಾಲ ಮತ್ತು ಉಡುಪಿಯಲ್ಲಿ ನೈಟ್ ಕರ್ಫ್ಯೂವನ್ನು ಹಿಂಪಡೆಯಬೇಕು। ಈ ಭಾಗದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ರಾತ್ರಿಯ ವೇಳೆ ನಡೆಯುವುದರಿಂದ ನೈಟ್ ಕರ್ಫ್ಯೂ ಮಾಡಿದರೆ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುತ್ತದೆ ಎಂದರು। ಇನ್ನು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ದೈವಾರಾಧನೆ, ಕೋಲ, ಯಕ್ಷಗಾನ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಕಳೆದ ವರ್ಷ ಕೂಡ ಕೊರೋನಾ ಕಾರಣದಿಂದ ಈ ಯಾವ ಕಾರ್ಯಕ್ರಮಗಳನ್ನು ನಡೆಸಲು ಸಾಧ್ಯವಾಗಿಲ್ಲ। ಕೆಲವರು ಈಗಾಗಲೇ ಕೋಲ ಮತ್ತು ದೈವಾರಾಧನೆಗೆ ದಿನಾಂಕ ನಿಗದಿ ಮಾಡಿದ್ದು ಇವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವ ಕಾರಣ ರಾತ್ರಿ ಕರ್ಫ್ಯೂವನ್ನು ಮಣಿಪಾಲ ಮತ್ತು ಉಡುಪಿಯಲ್ಲಿ ತೆರವು ಮಾಡಬೇಕೆಂದು ಶಾಸಕ ರಘುಪತಿ ಭಟ್ ಸಿಎಂಗೆ ಮನವಿ ಮಾಡಿದ್ದಾರೆ। ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸ್ತಾ ಇದ್ದೇನೆ, ನಿನ್ನೆ ತಾನೇ ರಾಜ್ಯ ಸರ್ಕಾರದಿಂದ ಆದೇಶ ಮಾಡಿದಂತ ನೈಟ್ ಕರ್ಫ್ಯೂವನ್ನು ಉಡುಪಿ ಮತ್ತು ಮಣಿಪಾಲವನ್ನು ಹೊರತುಪಡಿಸಬೇಕು ಅಂತ ಹೇಳುವಂತ ವಿನಂತಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ। ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಒಂದನೇದು ಈಗ ಮಾರ್ಚ್, ಏಪ್ರಿಲ್ ಮೇಯಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ರಾತ್ರಿಯ ಕಾಲದಲ್ಲಿ ಇಲ್ಲಿ ನಡೀತದೆ। ಅದು ದೈವದ ಕೋಲಗಳು, ನಾಗಾರಾಧನೆಗಳು ಅಥವಾ ಯಕ್ಷಗಾನ ಚಟುವಟಿಕೆಗಳು ಇದೆಲ್ಲ ತುಂಬಾ ನಡೀತಿದೆ। ಹೋದ ವರ್ಷ ಕೋವಿಡ್ನ ಒಂದು ಲಾಕ್ಡೌನ್ ಇಂದಾಗಿ ಅದು ಯಾವುದು ನಡೆಯಲಿಲ್ಲ, ಸಾಕಷ್ಟು ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ। ಇನ್ನು ಕೆಲವರು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬಂದಿದೆ ಇದರಿಂದ। ಹೋದ ವರ್ಷವೂ ಕೋಲ ಮಾಡ್ಲಿಕ್ಕಾಗಲಿಲ್ಲ, ಈ ವರ್ಷವೂ ಮಾಡಲಿಲ್ಲ ಅಂತ ಹೇಳುವಂತ ಬೇಸರ ಇದೆ। ಇನ್ನು ಕೋಲ ಮಾಡಬೇಕಾದವರು, ದೈವದ ಕೋಲ ಮಾಡಬೇಕಾದಂತವರು ಬಹಳ ಬೇಗ ಬುಕ್ ಮಾಡಿರ್ತಾರೆ। ಈಗಾಗಲೇ ಏಪ್ರಿಲ್ ಮೇಯಲ್ಲಿ ಅವರ ದಿನವನ್ನು ನಿಗದಿ ಮಾಡಿ ತಯಾರಿ ಮಾಡಿ ಆಗಿದೆ। ಹಾಗಾಗಿ ಈಗ ನೈಟ್ ಕರ್ಫ್ಯೂ ವಿಧಿಸಿದ್ರೆ ಆ ಎಲ್ಲ ಸಮಸ್ಯೆ ಆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತೊಂದರೆ ಆಗ್ತದೆ। ಹಾಗಾಗಿ ದಯವಿಟ್ಟು ಉಡುಪಿ ಮಣಿಪಾಲವನ್ನು ಅದರಿಂದ ಹೊರಗಿಸಿಪಡಿಸಬೇಕು ನೈಟ್ ಕರ್ಫ್ಯೂ ಇಂದ ವಿನಂತಿ ಮಾಡ್ತಾ ಇದ್ದೇನೆ। ಇದಕ್ಕೆ ಕಾರಣ ನಮ್ಮ ಉಡುಪಿಯಲ್ಲಿ ಅಂತ ಯಾವುದೇ ಒಂದು ಆತಂಕದ ಕ್ಷಣಗಳಿಲ್ಲ। ಈಗ ಹಿಂದೆ MITಯಲ್ಲಿ ತುಂಬಾ ಕೇಸುಗಳು ಬಂದದ್ದು ಮಣಿಪಾಲದಲ್ಲಿ, ಅಲ್ಲಿ ಈಗಾಗಲೇ ಕಂಟೈನ್ಮೆಂಟ್ ಝೋನ್ ಅನ್ನ ನಮ್ಮ ಜಿಲ್ಲಾಡಳಿತ ಸರ್ಕಾರದ ನೆರವಿನೊಂದಿಗೆ ಬಹಳ ಯಶಸ್ವಿಯಾಗಿ ಮಾಡಿ ಈಗ ಅಲ್ಲಿ ಪಾಸಿಟಿವ್ ರೇಟ್ ಕಮ್ಮಿ ಆಗ್ತಾ ಇದೆ। ಈಗ ನಮ್ಮ ಹತ್ರ ಆಕ್ಟಿವ್ ಕೇಸುಗಳು ಇರುವಂತಹದ್ದು ಸುಮಾರು 401 ಕೇಸ್ ಮಾತ್ರ ಇರುವಂತಹದ್ದು ಆಕ್ಟಿವ್ ಕೇಸ್ ಉಡುಪಿ ಜಿಲ್ಲೆಯದ್ದು 401 ಕೇಸುಗಳು। ಅದರಲ್ಲಿ ಹಾಸ್ಪಿಟಲ್ ಅಲ್ಲಿ ಇರುವಂತವರು ಕೇವಲ 59 ಜನ ಮಾತ್ರ। ಅದು ಯಾರು ಸೀರಿಯಸ್ ಕಂಡೀಷನ್ ಇಲ್ಲ ಅಥವಾ ಡೆತ್ ರೇಟ್ ನಮ್ದು ಏನೂ ಇಲ್ಲ, ಡೆತ್ ಆಗಲಿಲ್ಲ ಇತ್ತೀಚೆಗೆ। ಮತ್ತೆ ನಮ್ಮ